ಮಾಗಡ ದೇವಸ್ಥಾನ ಪುರಾಣ ಪ್ರಸಿದ್ಧಿನ್ ಪಡೆಯಿನ ಸೋಮೇಶ್ವರದ ಶ್ರೀ ಸೋಮನಾಥ ದೇವಾಲಯಡ್ ದೇವಸ್ಥಾನಕ್ಕೆ ಬರ್ಪನ ಭಕ್ತ ಬಂಧುಲೆಗ್ ವಸ್ತ್ರ ಸಂಹಿತೆಯನ್ನು ಅಳವಡಿಸಾವಡು ಪಂಡದು ಉಳ್ಳಾಲ ಪ್ರಖಂಡ ಹಿಂದೂ ಯುವ ಸೇನೆದ ಕಾಪಿಕಾಡ್ ಶಾಖೆ ಬೊಕ್ಕ ಸೋಮೇಶ್ವರದ ಶ್ರೀ ಸೋಮನಾಥ ಶಾಖೆದ ಮುತಾಲಿಕೆಡ್ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿಗೆ ಬೊಕ್ಕ ಆಡಳಿತಾಧಿಕಾರಿಗಳಿಗೆ ಐತಾರ ಕಾಂಡ ಮನವಿನ ಒಪ್ಪ್ಯಾದರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡು ಐತಾರ ಕಾಂಡೆ ನವರಾತ್ರಿ ಸಂದರ್ಭಡ್ ವರ್ಷವತಿ ನಡಪೊಂದು ಬರ್ಪಿನ ಶ್ರೀ ಚಂಡಿಕಾ ಯಾಗ ನಡತೊಂದಿತ್ತಂಡು. ಈ ಪೊರ್ತುಡು ಹಿಂದೂ ಯುವ ಸೇನೆದ ಉಳ್ಳಾಲ ಪ್ರಖಂಡ ಕಾಪಿಕಾಡ್ ಬೊಕ್ಕ ಸೋಮೇಶ್ವರ ಶಾಖೆದ ಪ್ರಮುಖರು ಭೇಟಿ ಕೊರ್ದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈ ಬೊಕ್ಕ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಲತಾ ಎಂಎಸ್ ಮೊಕ್ಲೆಗ್ ವಸ್ತ್ರ ಸಂಹಿತೆದ ಬಗ್ಗೆ ತೆರಿಪಾದ ಮನವಿನ ಒಪ್ಪ್ಯಾಯರು. ದೇವಸ್ಥಾನಕ್ಕೆ ಬರ್ಪಿನ ಭಕ್ತ ಬಂಧುಲು ಸಾಂಪ್ರದಾಯಿಕ ಉಡುಪುಲೆನ್ ಪಾಡೊಂದು ಬರಡು ದೇವಸ್ಥಾನ ಪಂಡ ಪವಿತ್ರ ಶ್ರದ್ಧಾ ಕೇಂದ್ರ ಎನ್ನದ ಪಾವಿತ್ರ್ಯತೆಗೆ ಅನುಕೂಲ ಆಪಿಂಚಿನ ಉಡುಗೆಲು ದೇವಸ್ಥಾನಕ್ಕೆ ಬರ್ಪಿ ಭಕ್ತ ಬಂಧುಲೆಗ್ಲ ಎಡ್ಡೆ ಕ್ಷೇತ್ರ ಲೆಗ್ಲ ಮೆರುಗು ಪಂಡದು ಹಿಂದೂ ಯುವ ಸೇನೆದ ಪ್ರಮುಖರು ಶ್ರೀ ಪ್ರಶಾಂತ್ ಕಾಪಿಕಾಡ್ ತೆರಿಪಾಯರು. ಭಾಗವಹಿಸಿದ ಆ ಸೋಮನಾಥ ದೇವರ ಆಶೀರ್ವಾದ ಅಪ್ಪ ಚಂಡಿಕಾದೇವಿನ ಆಶೀರ್ವಾದ ನಮಗೆ ಮಾತಿರಲಿರ್ತದೆ. ಇನ್ನು ಒಂಜಿ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆದ ಒಂಜಿ ಈ ಭಕ್ತಾಭಿಮಾನಿಗಳಲ್ಲಿ ವಿಶೇಷ ಸೂಚನೆ ಬೈದಂತ ಪಟ್ಟ ಭಕ್ತಾಭಿಮಾನಿಗಳು ದೇವಸ್ಥಾನಕ್ಕೆ ಬಂದಾಗ ವಸ್ತ್ರ ಸಂಹಿತೆ ಆದ ಬರೋದ ಪಂಡ ಇನಿ ಕೊಂಜೋಳು ಸಾರಿ ಬಕ್ಕ ಕೂಡಿದಾರನ ಮಾಡೋಡು ಅಂಚನೆ ಆಂಜೋಳು ಪ್ಯಾಂಟ್ ಬೊಕ್ಕ ಧೋತಿ ಬೊಕ್ಕ ಶರ್ಟನ್ನು ಪಾಡ್ದು ದೇವಸ್ಥಾನಕ್ಕೆ ಪ್ರವೇಶ ಆವಡು ಬಂದಿನ ಒಂದು ಇನಿ ನಿರ್ಣಯನ ನಮ್ಮ ಮನ್ಪ ಇನಿ ಮಾತ ಭಕ್ತಾಭಿಮಾನಿಗಳ ಪೂರ್ಣ ರೀತಿಯ ನಮ್ಮ ಹಿಂದೂ ಭಕ್ತಾಭಿಮಾನಿಗಳು ಸಹಕಾರ ಮಂತದ ಇನಿ ಮಾತ ದೇವಸ್ಥಾನ ಇನ್ನು ಪ್ರಾಥಮಿಕವಾದ ನಮ್ಮ ಗ್ರಾಮದ ದೇವರಿಗೆ ಅರ್ಪಣೆ ಮಂತ್ರ ನಮ್ಮ ಕರ್ತವ್ಯ. ಅಂಚನೆ ಹಿಂದೂ ಯುವ ಸೇನೆದ ವತಿಯಿಂದ ಹಿಂದೂ ಯುವ ಸೇನೆ ಸೋಮನಾಥ ಶಾಖೆ ಸೋಮೇಶ್ವರ ಬೊಕ್ಕ ಪ್ರಖಂಡದ ವತಿಯಿಂದ ನಮ್ಮ ಮನವಿನ ಕುರಿಯ ಅಂಚೆ ಮಾತ ಭಕ್ತಾಭಿಮಾನಿಲ್ಲ ಇನಿ ವಸ್ತ್ರ ಸಂಹಿತೆ ಆದ ವಸ್ತ್ರ ನಿಯತ್ತಾದ ಮತ್ತು ದೇವರಿಗೆ ಪ್ರಾರ್ಥನೆ ಮಾಡಿಕೊಡುವಂತಿನ ಮನವಿನ ಇನಿ ಮಾತ ರೀತಿಯಿಂದ ಭಕ್ತಾಭಿಮಾನಿಗಳ ಭಕ್ತಿಪೂರ್ವಕವಾದ ವಿನಂತಿ ಬಂದದ್ದು. ದೇವಸ್ಥಾನಕ್ಕೆ ಬರ್ಪನ ಭಕ್ತ ಬಂಧುಲೆಗೆ ವಸ್ತ್ರ ಸಂಹಿತೆಯನ್ನು ಅಳವಡಿಸಾವನ ಬಗೆಟ್ ಹಿಂದೂ ಯುವ ಸೇನೆದಗಳು ಮನವಿನ ಕೊಡ್ತೀರು. ಇಂದೇನು ತಂಗಳ ವ್ಯವಸ್ಥಾಪನಾ ಸಮಿತಿದ ಸಭೆಟ್ ಪರಿಶೀಲಿಸಾವ ಪಂಡದು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ಶ್ರೀ ಬಿ ರವೀಂದ್ರನಾಥ್ ರೈಗಳು ಮನವಿದ ಬಗೆಟ್ ಉತ್ತರ ಕೊರಿಯರು. ಪೇಪರಲ್ಲಿ ಓದಿದ್ದು ಮೊನ್ನೆ ಕರ್ನಾಟಕ ಧಾರ್ಮಿಕ ಪರಿಷತ್ನವರು ಎಲ್ಲ ದೇವಾಲಯಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಪರವಾಗಿ ಇಲ್ಲಿಯ ಉಳ್ಳಾಲದ ಹಿಂದೂ ಸೇನೆಯವರು ನಮ್ಮ ಕಾರ್ಯನಿರ್ವಾಹಕ ಆಡಳಿತ ಮಂಡಳಿಗೆ ಈ ವಸ್ತ್ರ ಸಂಹಿತೆಯನ್ನು ಇಲ್ಲಿಯೂ ಜಾರಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಅದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ಇನ್ನು ಮುಂದೆ ನಾವು ಸಭೆಯಲ್ಲಿ ನಮ್ಮ ಆಡಳಿತ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸ್ತೇವೆ. ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಪ್ರಮುಖರು ಜಯಂತ್ ಕಾಪಿಕಾಡ್, ಸೋಮೇಶ್ವರ ಕಾಪಿಕಾಡ್ದ ಪ್ರಮುಖರು ಮನೋಜ್ ಕಟ್ಟಿ, ಯುವ ಸೇನೆದ ಪ್ರಮುಖರು ನಾಗೇಶ್ ಬಗಂಬಿಲ, ಅಶೋಕ್ ಬಗಂಬಿಲ, ಲೋಹಿತ್ ಸೋಮೇಶ್ವರ, ನಾಗೇಶ್ ಸೋಮೇಶ್ವರ, ನಿಖಿಲ್, ವರುಣ್ ಕೊಲ್ಯ, ಶರಣ್ ಕೊಲ್ಯ, ಶರತ್ ಕುಮಾರ್ ಕಲ್ಲಾಪು ಈ ಪುರ್ತೋಟುಗೆ ಇದ್ದರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಯೋಗೀಶ್ ಸೋಮೇಶ್ವರ, ರಾಮದಾಸ್ ಸೋಮೇಶ್ವರ, ಸದಾನಂದ ಬಂಗೇರ, ಭಗವತೀಶ್, ಹರಿನಾಕ್ಷಿ ಟೀಚರ್ ಇಂಚಿತ್ತಿ ದೇವಸ್ಥಾನದ ಪ್ರಮುಖರು ಈ ಪುರ್ತೋಟುಗೆ ಇದ್ದರು.